ನಮಸ್ಕಾರ. ಪುತ್ತೂರಿನ ಸುಧಾನಾ ಕಿಟ್ಟಲ್ ಅಧ್ಯಯನ ಕೇಂದ್ರ ಮತ್ತು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಈ ಒಂದು ತುಳು ಬದುಕು ವಸ್ತು ಸಂಗ್ರಹಾಲಯದೊಳಗಿನ ವಸ್ತುಗಳನ್ನು ಒಂದು ಐತಿಹಾಸಿಕ ದೃಷ್ಟಿಯಿಂದ ಅಥವಾ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಒಳಗೊಂಡಂಥ ಈ ವಸ್ತುಗಳನ್ನು ಯಾವ ರೀತಿ ನಾವು ಒಂದು ಇತಿಹಾಸಕ್ಕೆ ಆಕರವಾಗಿ ಬಳಸ್ಕೋಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ತಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮುಖ್ಯವಾಗಿ ನಮ್ಮ ಸಂಗ್ರಹಾಲಯದೊಳಗಿರತಕ್ಕಂತಹ ಒಂದು ಹುಲಿ ಓಡಿಸುವ ಸಾಧನದ ಕುರಿತ ಒಂದಷ್ಟು ವಿಚಾರವನ್ನು ತಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾನು ಹೇಳಿದ ಹಾಗೆ ಒಂದು ಸಾಮಾನ್ಯ ವಸ್ತು ಕೂಡ ವಸ್ತು ಸಂಗ್ರಹಾಲಯವನ್ನು ಸೇರುವುದರೊಂದಿಗೆ ಅದು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ಈ ಒಂದು ವಸ್ತುವನ್ನು ಮಾತಾಡಿಸ್ತಾ ಹೋದ ಹಾಗೆ ಅದು ಅದ್ಭುತವಾದಂತಹ ಒಂದು ಜ್ಞಾನವನ್ನು ಅಥವಾ ಒಂದು ಐತಿಹಾಸಿಕ ಅಥವಾ ಸಾಂಸ್ಕೃತಿಕ ಚಿತ್ರಣವನ್ನು ನಮ್ಮ ಮುಂದೆ ತೆರೆದಿಡುತ್ತದೆ. ಮುಖ್ಯವಾಗಿ ಇಲ್ಲಿ ನಾನೊಂದು ಹುಲಿ ಓಡಿಸುವ ಸಾಧನದ ಕುರಿತಂತೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಮುಂದಿಡ್ತಾ ಇದ್ದೇನೆ. ನಮ್ಮ ಸಂಗ್ರಹಾಲಯದೊಳಗೆ ಒಂದು ಹುಲಿ ಓಡಿಸುವ ಸಾಧನ ಇದೆ. ಒಂದು ಹುಲಿ ಓಡಿಸುವ ಸಾಧನ ಅಂತಂದರೆ ಏನು? ಹಾಗೆ ಹುಲಿ ಓಡಿಸುವ ಸಾಧನ ಅಂತಲ್ಲ, ಹುಲಿ ಓಡಿಸುವ ಸಾಧನ ಇದೆ, ಹಂದಿ ಓಡಿಸುವ ಸಾಧನ ಇದೆ, ಹಕ್ಕಿಗಳನ್ನು ಓಡಿಸುವಂಥ ಸಾಧನ ಇದೆ. ಸೊ ಈ ಹುಲಿ ಓಡಿಸುವ, ಹಂದಿ ಓಡಿಸುವ ಅಥವಾ ಹಕ್ಕಿಗಳನ್ನು ಓಡಿಸುವಂತಹ ಸಾಧನಗಳನ್ನು ಒಂದು ತಲೆಮಾರಿನ ಹಿಂದೆ ನಮ್ಮ ತುಳುವರು ಯಾಕಾಗಿ ಬಳಕೆ ಮಾಡ್ತಾ ಇದ್ರು, ಅದರ ಅಗತ್ಯ ಏನಿತ್ತು ಅನ್ನುವಂಥ ಪ್ರಶ್ನೆಯನ್ನು ನಾವು ಮಾಡಿಕೊಂಡ್ರೆ ನಮಗೆ ಒಂದು ಕಾಲಘಟ್ಟದ ಭೌಗೋಳಿಕ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರ್ತದೆ. ಒಂದು ಕಾಲದಲ್ಲಿ ಒಂದು ಮನೆಯೊಳಗೆ ಹುಲಿ ಓಡಿಸುವ ಸಾಧನ ಇದೆ ಅಥವಾ ಇತ್ತು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದಾಗ ನಮಗೆ ಆ ಕಾಲದ ಒಂದು ಭೌಗೋಳಿಕ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರ್ತದೆ. ಆ ಕಾಲದ ಒಂದು ಧಾರ್ಮಿಕ ಚಿತ್ರಣ ನಮ್ಮ ಮುಂದೆ ಅದು ಬರ್ತದೆ ಅಥವಾ ಧಾರ್ಮಿಕ ಚಿತ್ರಣವನ್ನು ಕಲ್ಪನೆ ಮಾಡಿಕೊಳ್ಬೋದು. ಈಗಾಗಲೇ ನಾನು ಈ ಹಿಂದೆ ಮಾತನಾಡಿದ ಹಾಗೆ, ಕಳೆದ ಎಪಿಸೋಡ್ನಲ್ಲಿ ಮಾತನಾಡಿದ ಹಾಗೆ, ಇಲ್ಲಿ ಈ ಒಂದು ತುಳುವರ ಬದುಕು ಏನಿದೆ ಇದು ಕೃಷಿ ಆಧಾರಿತವಾದಂತಹ ಬದುಕು. ಈ ಪ್ರದೇಶದ ಸಂಸ್ಕೃತಿ ಏನಿದೆ ಇದು ಕೃಷಿ ಆಧಾರಿತವಾಗಿರುವಂಥ. ಹಾಗಾಗಿ ಕೃಷಿಯನ್ನೇ ನೆಚ್ಚಿಕೊಂಡಿರತಕ್ಕಂಥ ಈ ಪ್ರದೇಶದ ಜನರು ಈ ಪ್ರದೇಶದಲ್ಲಿ ಬದುಕ್ತಾ ಇರುವಂತಹ ಕಾಲಘಟ್ಟಕ್ಕೆ ಈ ಪ್ರದೇಶ ದಟ್ಟವಾದ ಕಾಡಿನಿಂದ ಆವೃತವಾಗಿದ್ದು ಕಾಡನ್ನು ನಾಡಾಗಿ ಪರಿವರ್ತಿಸಿ ಕೃಷಿಯೋಗ್ಯ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿ ಕೃಷಿ ಮಾಡ್ತಾ ಇರುವಂಥ ಚಿತ್ರಣ ನಮ್ಮ ಕಣ್ಣ ಮುಂದೆ ಬರ್ತದೆ. ಅಂದರೆ ಒಂದು ಕಾಲದಲ್ಲಿ ಈ ಪ್ರದೇಶ ದಟ್ಟವಾದ ಕಾಡಾಗಿದ್ದು ಬಹಳಷ್ಟು ಕಾಡು ಪ್ರಾಣಿಗಳು ಇಲ್ಲಿ ಇದ್ದುವು ಅಥವಾ ಪ್ರಾಣಿ ಪಕ್ಷಿಗಳು ಇದ್ದುವು ಅನ್ನುವಂಥ ಕಲ್ಪನೆಯನ್ನು ನಾವು ಮಾಡಿಕೊಳ್ಳೋದಕ್ಕೆ ಇದು ಅನುಕೂಲ ಮಾಡಿಕೊಳ್ತೇವೆ. ನಾನು ಬಹುಶಃ ಈಗ ನಿಮಗೆ ಆಶ್ಚರ್ಯ ಆಗಬಹುದು, ಈ ಒಂದು ಹುಲಿ ಓಡಿಸುವ ಸಾಧನದ ಕುರಿತ ಹಾಗೆ ನಾನು ಕೇಳಿದಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಸುಳ್ಯ ಪ್ರದೇಶದ ಫಕೀರಣ್ಣ ಅಥವಾ ಫಕೀರಗೌಡ ಅನ್ನುವರು ತುಳುನಾಡು ಮತ್ತು ಮಡಿಕೇರಿ ಈ ಎರಡು ಜಿಲ್ಲೆಗಳಲ್ಲಿ ಕೇವಲ 125 ವರ್ಷಗಳ ಹಿಂದೆ ಸುಮಾರು 2,000 ಮೇಲೆ ಹುಲಿ ಕೊಂದಿದ್ರು ಅನ್ನುವಂಥದ್ದನ್ನು ಕೇಳ್ತೇವೆ. ಫಕೀರಗೌಡ ಅನ್ನುವ ಒಬ್ಬ ಶಿಕಾರಿ ಮಡಿಕೇರಿ ಮತ್ತು ತುಳುನಾಡು ಈ ಎರಡು ಜಿಲ್ಲೆಗಳಲ್ಲಿ 2,000ಕ್ಕಿಂತ ಮೇಲೆ ಹುಲಿಗಳನ್ನು ಒಬ್ಬ ಶಿಕಾರಿ ಕೊಂದಿದ್ರು ಅನ್ನುವಂಥ ವಿಚಾರವನ್ನು ನಾವು ಕೇಳ್ತೇವೆ. ಇದು ಕಟ್ಟುಕಥೆಯಲ್ಲ, ಇದು ನಡೆದಂತಹ ಘಟನೆ. ಆಶ್ಚರ್ಯ ಆಗ್ತದೆ, ಒಬ್ಬ ಶಿಕಾರಿ 2,000 ಹುಲಿಗಳನ್ನು ಈ ಪ್ರದೇಶದಲ್ಲಿ ಕೊಂದಿದ್ರು. ಅಂತಹ ಅನೇಕ ಶಿಕಾರಿಗಳಿದ್ರು ಆ ಕಾಲಕ್ಕೆ. ಹಾಗಾದರೆ ಈ ಪ್ರದೇಶ ಭೌಗೋಳಿಕವಾಗಿ ಹೇಗಿದ್ದಿರಬೇಕು, ಎಷ್ಟು ಕಾಡು ಪ್ರಾಣಿಗಳಿದ್ದಿರಬೇಕು ಅನ್ನೋಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ಇವತ್ತು ಒಟ್ಟು ದೇಶದ ಹುಲಿಗಳ ಸಂಖ್ಯೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು 4,000 ಸಮೀಪ ಇದೆ. 3,927 ಅನ್ನುವಂಥದ್ದು ಒಂದು 4,000 ಮೇಲೆ ಅಂತ ಇಟ್ಟುಕೊಳ್ಳುವ ಅಂಥದ್ರಲ್ಲಿ ಕೇವಲ 125 ವರ್ಷಗಳ ಹಿಂದೆ ಫಕೀರಗೌಡ ಅನ್ನುವಂಥ ಒಬ್ಬ ವ್ಯಕ್ತಿ ಈ ಎರಡು ಜಿಲ್ಲೆಗಳಲ್ಲಿ 2,000 ಮೇಲೆ ಹುಲಿ ಕೊಂದಿದ್ರು. ಅಂದರೆ ಅವರಿಗೆ 48 ಹುಲಿ ಮದುವೆ ಆಗಿತ್ತಂತೆ. ಒಂದು ಹುಲಿ ಮದುವೆ ಆಗಬೇಕಾದ್ರೆ ಅವ್ರು 40 ಹುಲಿ ಕೊಂದಿರಬೇಕು. ಅಷ್ಟಕ್ಕೂ ಹುಲಿ ಮದುವೆ ಅಂದರೆ ಏನು? ಹುಲಿ ಮದುವೆ ಅಂದರೆ ಸತ್ತ ಹುಲಿಯನ್ನು ಚಟ್ಟದಲ್ಲಿಟ್ಟು ಕೊಂದವನನ್ನು ಮದುಮಗನ ಹಾಗೆ ಅವನಿಗೆ ಉಡುಗೆ ತೊಡುಗೆ ತೊಡಿಸಿ ಆ ಕಾಲದ ಸಣ್ಣ ಪುಟ್ಟ ಪೇಟೆಗಳಲ್ಲಿ ಅವನನ್ನು ಮೆರವಣಿಗೆ ಮಾಡಿಸುವಂಥ.
ಇದು ಅವನಿಗೆ ಸಂದಾಯವಾಗುವಂಥ ಗೌರವ. ಇವನಿಗೆ 48 ಬಾರಿ ಈ ಗೌರವ ಸಂದಾಯ ಆಗಿದೆ. ಒಂದು ಹುಲಿ ಮದುವೆ ಆಗಬೇಕಾದ್ರೆ 40 ಹುಲಿ ಕೊಂದಿರಬೇಕು. ಈ ಮನುಷ್ಯನಿಗೆ 48 ಹುಲಿ ಮದುವೆ ಆಗಿದೆ. ಈ ರೀತಿಯಾಗಿ ಅದೆಷ್ಟೋ ಹುಲಿ ಮದುವೆ ಮಾಡಿಕೊಂಡವರನ್ನು ನಾವು ಕೇಳ್ತೇವೆ. ನೋಡಿ, ಇವತ್ತಿಗೆ ನಾವು ಆ ಫಕೀರಗೌಡ ಅನ್ನೋರು ಕೇವಲ 125 ವರ್ಷಗಳ ಹಿಂದೆ ಸುಮಾರು 2000 ಮೇಲೆ ಹುಲಿ ಕೊಂದಿದ್ರು ಅನ್ನುವಂಥದ್ದನ್ನು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಇದು ಸತ್ಯ ಆಗಿತ್ತು. ವಸ್ತು ಸಂಗ್ರಹಾಲಯದೊಳಗಿನ ಒಂದು ವಸ್ತುವನ್ನು ಮಾತಾಡಿಸಿದಾಗ ಈ ಅದ್ಭುತವಾದ ವಿಚಾರ ನಮ್ಮ ಗಮನಕ್ಕೆ ಬರುತ್ತದೆ. ಒಂದು ವಸ್ತುವಿನ ಹಿಂದೆ ಇಷ್ಟೆಲ್ಲ ವಿಚಾರಗಳಿದೆ ಅಂತ ನೀವು ತಿಳ್ಕೊಳ್ಬೇಕು. ಈಗ ನಾನು ಹೇಳುವಂಥದ್ದು, ಯಾಕೆ ಆ ಕಾಲಕ್ಕೆ ಹುಲಿಗಳನ್ನು ಕೊಲ್ತಾ ಇದ್ರು, ಅಥವಾ ಈ ಕೊಲ್ಲುವ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಯಿತು, ಇದೆಲ್ಲ ಪ್ರಶ್ನೆಗಳು ಬರ್ತವೆ. ನಿಜವಾಗಿಯೂ ತುಳುನಾಡಿನಲ್ಲಿ ತುಳುವರು ಕಾಡು ಪ್ರಾಣಿಗಳನ್ನು ಬೇಕಾಬಿಟ್ಟು ಕೊಲ್ಲುವ ಪ್ರಶ್ನೆ ಇರಲಿಲ್ಲ. ಅವರು ಬಹಳಷ್ಟು ಗೌರವವನ್ನು ಅದಕ್ಕೆ ನೀಡ್ತಾ ಇದ್ರು. ಅದು ಅದಕ್ಕೂ ಕೂಡ ಮನುಷ್ಯರಷ್ಟೇ ಬದುಕುವ ಹಕ್ಕಿದೆ ಅನ್ನುವಂಥ ನಂಬಿಕೆ ತುಳುವರದ್ದಾಗಿತ್ತು. ಇದಕ್ಕೆ ಪೂರಕವಾಗಿ ನಾವೊಂದು ಉದಾಹರಣೆಯನ್ನು ಕೊಡಬಹುದಾ ಏನೋ. ತುಳುನಾಡಿನ ಒಬ್ಬ ಕೃಷಿಕ ತಾನು ಬೀಜ ಬಿತ್ತುವಂಥ ಸಂದರ್ಭದಲ್ಲಿ ಬುಟ್ಟಿಯಿಂದ ಒಂದು ಹಿಡಿ ಬೀಜವನ್ನು ತೆಗೆದು ಅವ ಮೊದಲಿಗೆ ಹೇಳುವಂಥದ್ದು ಸುರುತ ಪುಂಡಿ ದೈವದೇವರಿಗೆ, ರಡ್ನೆ ಪುಂಡಿ ಪಕ್ಕಿಪಾರಣೆಗೆ, ಮೂಜನೆ ಪುಂಡಿ ಕುಟುಂಬ ಸಂಸಾರಗೂ ಅಂತೇಳಿ. ಅಂದರೆ ಮೊದಲ ಆ ಒಂದು ಹಿಡಿಯಿಂದ ಬಂದಿರತಕ್ಕಂಥ ಅಥವಾ ಆ ಮುಷ್ಟಿಯಲ್ಲಿದ್ದಿರ್ತಕ್ಕಂಥ ಬೀಜದಿಂದ ಬಂದಿರತಕ್ಕಂಥ ಫಸಲೇನಿದೆ ದೈವದೇವರುಗಳಿಗೆ ಮೀಸಲು. ಎರಡನೆಯ ಹಿಡಿ ಒಳಗಿರುವಂಥ ಆ ಬೀಜದಿಂದ ಬಂದಿರತಕ್ಕಂಥ ಫಸಲು ಪ್ರಾಣಿ ಪಕ್ಷಿಗಳಿಗೆ ಮೀಸಲು. ಉಳಿದು ಕೊನೆಯದು ತನ್ನ ಕುಟುಂಬ ಸಂಸಾರಕ್ಕೆ. ಅಂದರೆ ಪ್ರಾಣಿ ಪಕ್ಷಿ ಆ್ಯಕ್ಚುಲಿ ತಾನು ಬೆಳೆಸಿರ್ತಕ್ಕಂಥ ಫಸಲಿನಲ್ಲಿ ಅಥವಾ ಆ ಸಂಪತ್ತೇನಿದೆ ಅದರಲ್ಲಿ ಒಂದಂಶ ಪ್ರಾಣಿ ಪಕ್ಷಿಗಳಿಗೂ ಮೀಸಲು ಅಂತಂದರೆ ಅವ ಆ ಪ್ರಕೃತಿಗೆ ಅಥವಾ ಪ್ರಾಣಿಗಳಿಗೆ ಎಷ್ಟು ಮಹತ್ವವನ್ನು ನೀಡ್ತಾ ಇದ್ದ ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಬೇಕು. ನೋಡಿ, ಹುಲಿ ಓಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪುನಃ ಆ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಪುನಃ ನಾವು ಅದನ್ನು ಚರ್ಚೆ ಮಾಡಿದರೆ ಈಗ ಒಂದು ಪ್ರಶ್ನೆ ಇಮಿಡಿಯೇಟ್ ಆಗಿ ನಮಗೆ ಬರುವಂಥದ್ದು, ಅಂಥ ಶಬ್ದಕ್ಕೆ ಆ ಹುಲಿ ಓಡ್ತಾ ಇತ್ತ? ಅಂದರೆ ಆ ತುಳುನಾಡಿ ನಮ್ಮ ಈ ಸಂಗ್ರಹಾಲಯದೊಳಗಿರತಕ್ಕಂಥ ಮರದಿಂದ ಮಾಡಿದ ಆ ಒಂದು ಪರಿಕರ ಏನಿದೆ ಅದರಿಂದ ಅದ್ಭುತವಾದಂಥ ಶಬ್ದ ಬರ್ತದೆ. ಈ ಶಬ್ದಕ್ಕೆ ಹುಲಿ ಓಡ್ತಾ ಇತ್ತ ಅನ್ನೋ ಪ್ರಶ್ನೆ ಬರ್ಬೋದು. ಹುಲಿಗೆ ಅದರ ಶಬ್ದವು ಅಷ್ಟು ದೊಡ್ಡ ಶಬ್ದವೂ ಅಗತ್ಯ ಇಲ್ಲ. ತುಳುವಿನಲ್ಲಿ ಒಂದು ಗಾದೆ ಇದೆ, ತಡಪೆ ಬೊಟ್ಟದು ಪಿಲಿ ಇಡರ್ ಲೆಕ್ಕ ಅಂತೇಳಿ. ಅಂದರೆ ಒಂದು ಗೆರಸೆಯನ್ನು ಬಡಿದು ಹುಲಿ ಓಡಿಸ್ಬೋದು. ಅಂತಹ ಸಣ್ಣ ಶಬ್ದಕ್ಕೆ ಹೆದರುವಂತಹ ಪ್ರಾಣಿ ಹುಲಿ ಅನ್ನುವಂತಹ ಒಂದು ಕಲ್ಪನೆಯನ್ನು ನಾವು ಮಾಡಿಕೊಳ್ಬೇಕು. ನನಗೆ ನೆನಪಾಗ್ತದೆ, ಹಿಂದಿನ ಕಾಲದಲ್ಲಿ ನಮ್ಮ ತುಳುನಾಡಿನ ಕೃಷಿಕರು ಒಂದು ಸಾಮಾನ್ಯ ಕೃಷಿಕನ ಮನೆಯಲ್ಲಿಯೂ ಕೂಡ ಅವನ ಹಟ್ಟಿಯೊಳಗೆ ಒಂದು 40-50 ದನಕರುಗಳು ಇರ್ತಿದ್ವು. ಈ 40-50 ದನಕರುಗಳು ಇರುವಂತಹ ಅವನ ಹಟ್ಟಿಗೆ ಬಾಗಿಲೇನು ಅಂತ ಕೇಳಿದರೆ ಒಣಗಿದ ನಮ್ಮ ತಾಳೆ ಮರದ ಗರಿಯನ್ನು ನೇತಾಡಿಸ್ತಾ ಇದ್ದದ್ದು. ಯಾಕೆ ಅದನ್ನು ದಾಟಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನೋ ಪ್ರಶ್ನೆ. ಈಗ ಆ ಕಾಲಕ್ಕೆ ಹುಲಿಗಳ ಕಾಟ ಎಷ್ಟಿತ್ತು ಅಂತಂದ್ರೆ ಹಚ್ಚೆ ಹಗಲಿಗೆ ಹಟ್ಟಿಯೊಳಗೆ ನುಗ್ಗಿ ದನಕರುಗಳನ್ನು ಎತ್ತಿಕೊಂಡು ಹೋಗ್ತಾ ಇತ್ತಂತೆ. ಸೊ ಹೀಗೆ ಹಟ್ಟಿಗೆ ನುಗ್ಗುವಾಗ ಈ ತಾಳೆ ಮರದ ಮಡಲು ಬರ್ರಂತ ಶಬ್ದ ಮಾಡುವಾಗ ತಾನು ಮಾಡಿದ ಶಬ್ದಕ್ಕೆ ತಾನೇ ಹೆದರಿ ಓಡುವಂತಹ ಪ್ರಾಣಿ ಹುಲಿ. ನೋಡಿ, ಆ ಒಂದು ಹುಲಿ ಓಡಿಸುವ ಸಾಧನದಿಂದ ಏನೆಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೋಡಿ. ಈಗ ಇವತ್ತು ಅಂದರೆ ಆ ಹುಲಿ ನಮ್ಮ ಜನಪದರಲ್ಲಿ ಮಾತಾಡಿಸಿದ್ರೆ ಅವ್ರು ಹೇಳ್ತಾರೆ, ಹುಲಿಗೆ ಒಂದು 7-8 ಗಟ್ಟಿಗೆ ಯುವಕರ ಶಕ್ತಿ ಆದರೆ ಧೈರ್ಯ ಎಷ್ಟು ಅಂತ ಹೇಳಿದ್ರೆ ಒಂದು ದುರ್ಬಲ ಹೆಂಗಸಿನಷ್ಟು ಇಲ್ಲ. ಒಂದು ಬರ್ರ ಶಬ್ದಕ್ಕೆ ಅದನ್ನು ಹೆದರಿ ಓಡ್ತದೆ. ಅಂತಹ ಒಂದು ಬುಕ್ಕಲು ಪ್ರಾಣಿ ಆ ಹುಲಿ ಅನ್ನುವಂಥ ಒಂದು ಚಿತ್ರಣ ಆಯಿತು ನಮಗೆ. ಇನ್ನು ಈಗ ಇಮಿಡಿಯೇಟ್ ನಮಗೆ ಬರುವಂಥ ಪ್ರಶ್ನೆ, ಈಗ ಅಷ್ಟು ಹುಲಿ ಇದ್ದಿರಲಿಕ್ಕೆ ಸಾಧ್ಯವೋ ಅನ್ನುವಂಥದ್ದು. ಈ ಪ್ರದೇಶದಲ್ಲಿ ಅಷ್ಟು ಹುಲಿ ಇದ್ದಿರಲಿಕ್ಕೆ ಸಾಧ್ಯವೋ? ಸರಿ, ಆ ಪ್ರಶ್ನೆ ಸಹಜವೇ. ಆದರೆ ಅದಕ್ಕೆ ಉತ್ತರವಾಗಿ ನೋಡೋಣ. ಇವತ್ತು ಒಂದು ಊರಿಗೆ ಹೆಸರು ಬರಬೇಕಾದ್ರೆ ನಿರ್ದಿಷ್ಟ ಕಾರಣ ಇರ್ತದೆ. ಆ ಒಂದು ನಿರ್ದಿಷ್ಟ ಕಾರಣಕ್ಕೆ ಒಂದು ಊರಿಗೆ ಹೆಸರು ಬರುವಂಥದ್ದು. ತುಳುನಾಡಿನ ಆ ಒಂದು ಸ್ಥಳನಾಮಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಊರಿನ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆ ಮಾಡೋದು. ಈಗ ಊರಿನ ಹೆಸರುಗಳನ್ನು ನಾವು ಲೆಕ್ಕ ಹಾಕಿದ್ರೆ ಪಿಲಿಕುಲ, ಪಿಲಿಕಲ, ಪಿಲಿಪ್ಪೆ, ಪಿಲಿಂಗೂರು, ಪಿಲಿಬೈಲು, ಪಿಲಿಪ್ಪಾದೆ, ಪಿಲಿಂಕಲ್ಲು, ಈ ಪಿಲಿಗೂಡು. ಈಗ ಇನ್ನೂ ಯಾರೋ ಬಂದರೆ ಒಂದು ಹೆಸರು ಸೇರಿಸ್ತಾರೆ, ಪಿಲಿ ಪಿಲಿ ಪಿಲಿ. ಅದೆಷ್ಟು ಆ ಹುಲಿಗಳ ಹೆಸರಿನಲ್ಲಿರ್ತಕ್ಕಂಥ ಊರಿನ ಹೆಸರುಗಳು. ಯಾಕೆ ಆ ಹೆಸರುಗಳು ಬಂತು ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಅಷ್ಟು ಹುಲಿಗಳ ಸಂಖ್ಯೆ ಈ ಪ್ರದೇಶದಲ್ಲಿ ಇತ್ತು ನೋಡಿ. ಅದು ಕೂಡ ಇನ್ನು ನೋಡಿ, ನಾವು ತುಳುನಾಡಿನಲ್ಲಿ ನಾವು ಕೆಡ್ಡಸ ಹಬ್ಬ ಆಚರಣೆ ಮಾಡ್ತೇವೆ. ಈ ಕೆಡ್ಡಸ ಹಬ್ಬ ಆಚರಣೆ ಮಾಡುವಾಗ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಬೇಟೆಗೆ ಹೋಗುವಂಥದ್ದು.
ಈ ಬೇಟೆಗೆ ಹೋಗುವ ಆ ಒಂದು ಹಬ್ಬಕ್ಕೆ ನಾವು ಏನು ಹೇಳ್ತೇವೆ, ಕೆಡ್ಡಸದ ಬೋಟೆ ದೇರುನೆ ಅಂತ ಹೇಳುವಂಥದ್ದು. ಬೇಟೆ ಮಾಡುವಂಥದ್ದಲ್ಲ, ಬೋಟೆ ದೇರುನೆ ಅಂದರೆ ನಮ್ಮ ಗಡಿ ಪ್ರದೇಶದಲ್ಲಿರುವಂತಹ ಕಾಡು ಪ್ರಾಣಿಗಳನ್ನು ಇನ್ನೊಂದು ಗಡಿ ಪ್ರದೇಶಕ್ಕೆ, ಇನ್ನೊಂದು ಭಾಗಕ್ಕೆ ಓಡಿಸುವಂಥದ್ದು. ನಮಗೆ ತೊಂದರೆ ಕೊಡದ ರೀತಿಯಲ್ಲಿ ಅದನ್ನು ಈ ಭಾಗದಿಂದ ಓಡಿಸುವಂಥ, ಕೊಲ್ಲುವ ಪ್ರಶ್ನೆ ಇಲ್ಲ. ಈ ಪ್ರದೇಶವನ್ನು ಆಡಳಿತ ಮಾಡಿದಂತಹ ರಾಜಮನೆತನಗಳ ಬಗ್ಗೆ ನಾವು ಮಾತನಾಡಿದರೆ ಸುಮಾರು 10-14 ತುಂಡರಸರುಗಳಿದ್ರೆ ಅದರಲ್ಲಿ 14 ತುಂಡರಸರುಗಳಲ್ಲಿ 12 ತುಂಡರಸರುಗಳು ಜೈನ ವಂಶಕ್ಕೆ ಸೇರಿದವರು. ಅಭಂಗರ್ ಇರ್ಬೋದು, ಅಜಿಲರ್ ಇರ್ಬೋದು, ಸಾವಂತರು ಇರ್ಬೋದು, ಯಾರೇ ಅವ್ರು ನೋಡಿದ್ರೆ ಜೈನ ಧರ್ಮಕ್ಕೆ ಸೇರಿದವರು. ಈ ಜೈನ ಧರ್ಮಕ್ಕೆ ಸೇರಿದಂಥ ಅರಸರುಗಳ ರಾಜಧರ್ಮ ಏನು ಅಂತಂದರೆ ಅಹಿಂಸಾ ಫಿಲಾಸಫಿ ಅವರದ್ದು. ಪ್ರಾಣಿಗಳನ್ನು ಕೊಲ್ಲುವ ಪ್ರಶ್ನೆ ಇಲ್ಲ. ಸೊ ಈ ರೀತಿಯಾಗಿ ಒಂದು ಹುಲಿ ಓಡಿಸುವ ಸಾಧನವನ್ನು ನಾವು ಮಾತಾಡಿಸ್ತಾ ಹೋದರೆ, ಅಥವಾ ಒಂದು ಹಂದಿ ಓಡಿಸುವ ಸಾಧನವನ್ನು ಮಾತಾಡಿಸ್ತಾ ಹೋದರೆ, ಅದೆಷ್ಟೋ ವಿಚಾರಗಳನ್ನು ಈ ನಾಡಿನ ಈ ನೆಲಕ್ಕೆ ಸಂಬಂಧಪಟ್ಟಂಥ ಸಂಸ್ಕೃತಿಯ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ತಿಳಿದಿರ್ತಾ ಹೋಗ್ತದೆ. ಹಾಗಾಗಿ ಈ ಒಂದು ಸಂಗ್ರಹಾಲಯದೊಳಗಿರ್ತಕ್ಕಂಥ ಭೌತಿಕ ವಸ್ತುಗಳೇನಿವೆ ಪ್ರತಿಯೊಂದು ಕೂಡ ಅಧ್ಯಯನದ ದೃಷ್ಟಿಯಿಂದ ಅಥವಾ ಸಂಸ್ಕೃತಿ ದೃಷ್ಟಿಯಿಂದ ಅದನ್ನು ನಾವು ಸಂರಕ್ಷಣೆ ಮಾಡುವ ಅಗತ್ಯ ಇದೆ. ಅಥವಾ ಅದನ್ನು ಖಂಡಿತವಾಗಿಯೂ ನಮ್ಮ ಈ ಪ್ರದೇಶದ ಇತಿಹಾಸವನ್ನು ಕಟ್ಟುವುದಕ್ಕೆ, ಬಳಕೆ ಮಾಡುವುದಕ್ಕೆ ಖಂಡಿತ ಅಡ್ಡಿ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಈ 6ನೆಯ ಎಸಲಿನಲ್ಲಿ ಹುಲಿ ಓಡಿಸುವ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಅದೇ ರೀತಿಯಲ್ಲಿ 7ನೆಯ ಎಸಲಿನಲ್ಲಿ ಇನ್ನೊಂದಷ್ಟು ಕೃಷಿಗೆ ಸಂಬಂಧಪಟ್ಟ ಪರಿಕರಗಳ ಪರಿಚಯವನ್ನು ತಮ್ಮ ಮುಂದೆ ಇಡುವುದಕ್ಕಿದ್ದೇವೆ. ಈ ವಿಡಿಯೋವನ್ನು ತಾವೆಲ್ಲ ನೋಡಿದ್ರಿ, ತಾವುಗಳು ಲೈಕ್ ಕೊಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.